Hii Lovebirdz Family, guys. Good morning, Matergla. Inita vishayada panda inni nama seeda Uppuna devasthana povondulla daayige povondulla pandite onji intro paduve. So just tooth bali. ಇಂಟ್ರೋ ತುದ್ ಬತ್ತರತೆ ಮೂಲಿಕ್ಲಿಗೆ ಒಂತ ಕನ್ಫ್ಯೂಷನ್ ಆದಿ ಪುದಾದಪ್ಪ ಒಂದು ಸಂಜೀವಿನಿದ ತೋಜಾ ಒಂದು ಲೇರ್ ಅಂತ ಬಂದು ಸಂಜೀವಿನಿ ಪಂಡದಾದ ಎನ್ನೊಂದು ಪರ್ನಿಕಲು. ಸೊ ಸಂಜೀವಿನಿ ಒಂದು ಬಿಸ್ನೆಸ್ ಪುರ ಮಲ್ಪನಕಲೆಗ್ ಮಸ್ತ್ ಹೆಲ್ಪ್ ಆಪಿನ ಅಂಚಿನ ಒಂಜಿ ಸಂಸ್ಥೆ. ಸೊ ಸಂಜೀವಿನಿಡ್ ನಿಕಲೆಗಿತ್ತೆ ಕೆಲವರಿಗೆ ಟ್ಯಾಲೆಂಟ್ ಉಪ್ಪುಂಡು. ಫಾರ್ ಎಕ್ಸಾಂಪಲ್ ಹೋಮ್ ಪ್ರಾಡಕ್ಟ್ಸ್ ಪುರ ಮಂತೊಂದುಲ್ಲಾರು ನಿಕಲೆಗ್ ಪ್ರಾಡಕ್ಟ್ ಎಂಚ ಮಲ್ಪುಂಡು ಗೊತ್ತುಂಡು ಆಂಡ ಇನ್ವೆಸ್ಟ್ ಮನ್ಪರೆ ಕಾಸು ಉಪ್ಪುಜಿ ಅತೆ ಹೆಚ್ಚಿನ ಲೇಡೀಸ್ ಇಲ್ಲಡು ಕುಲ್ಲುನು ಅಂಚಾದೆ ಟ್ಯಾಲೆಂಟ್ ಉಂಡು ಅಂಡ್ ಇನ್ವೆಸ್ಟ್ಮೆಂಟ್ ಮನ್ಪರೆ ನಮ್ಮಡ ದಾಲ ಇಪ್ಪುನೆ ಇಜ್ಜಿ ಐಕಂದೆ ಮೂಲು ಸಂಜೀವಿನಿ ದಾಕಲ್ನ ಒಂಜಿ ಸಂಸ್ಥೆ ಉಪ್ಪುನು ಅಂಚಾದ ನಮಕ್ಲ ಮೂಲ ಮಸ್ತ್ ಹೆಲ್ಪ್ ಆತನ. ನಮ್ಮ ಮಾಮ್ಸ್ ಕಿಚನ್ ಮನ್ಪುನ ಪ್ರತಿ ಒಂಜಿ ಪ್ರಾಡಕ್ಟ್ಗಳ ಆಕಲ್ನ ಸಪೋರ್ಟ್ ಮಸ್ತ್ ಉಂಡು ಗೈಸ್. ಫಸ್ಟ್ ಹಿಡಿದು ಬತ್ತಿನ ಇತ್ತ ಮುಟಲ ಆಕಲ್ನ ಸಪೋರ್ಟ್ ಎಂಚ ಉಂಡು ಪಂಡ. ಸೊ ಎಂಕ್ಲೆಗೆ ಗೊತ್ತುಂಡು ಐಕೋಸ್ಕರ ಪನ್ಪಿನಿ ಆಕಲ್ನ ಪ್ರಮೋಷನ್ ವಿಡಿಯೋ ಹತ್ತು ಉಂದು ಬಟ್ ಎಂಕ್ಲೆಗೆ ಸ್ವತಃ ಎಕ್ಸ್ಪೀರಿಯನ್ಸ್ ಆತನ ಐಕೋಸ್ಕರ ನಿಕ್ಲೆಗೆ ಮೂಲ ಪನೊಂದಿಲ್ಲ. ಸೊ ಎಂಕಲೊಂದು ಹತ್ತು ಮೂಲ್ ನಿಕಲ್ ತುಯ್ಯರ್ ಇಂಟ್ರೋ ತೂದ್ ಬತ್ತಾರ ಮಸ್ತ್ ಜನ ಒಂಜೋಲು ಅಕಲ್ನಕಲ್ಲನೆ ಒಂಜಿ ಬಿಸ್ನೆಸ್ ಅನ್ ಮಂತೊಂದುಲ್ಲೇರು ತರಕಾರಿ ಆವಾಡ್ ಬೇತೆ ಬೇತೆ ಪ್ರಾಡಕ್ಟ್ಸ್ ಆವಾಡ್ ಮಲ್ತೊಂದುಲ್ಲೇರು. ಸೊ ಮಾತಿರ್ಲ ಪಿದೇ ಬತ್ತು ಬೆನೊಂದುಲ್ಲೇರು ಪಂಡ. ಸೊ ಈ ಸಂಜೀವಿನಿದ ಸಂಸ್ಥೆ ಮಾತ್ರ ಒಂಜಿ ನಮಕ್ ತೂವಲಿ ನಮ್ಮ ಗ್ರಾಮಡ್ ತೂವಲಿ. ಸೊ ಅಂಚ ತೂಕ ಐತೆ ಅಕಲ್ನಕಲ್ಲನ್ನು ಬಾಯಡಿಕೆ ಏನೋ ಬರ್ಕ ದಾದ ಸಂಜೀವಿನಿ ನಮಕ್ ಮಲ್ದಂಡು ಅಂಚೆ ಅಕಲ್ನಕಲ್ಲ ದಾದ ಪ್ರಾಡಕ್ಟ್ಸ್ ಉಂಡು ಪಂದಿತ್ತೆ ತೂದ್ ಬರ್ಕ ಮೂಲು ನಮ್ಮ ಸಂಜೀವಿನಿದ ಮೂಜಿ ಜನ ಮೇನ್ ಉಲ್ಲೇರು ಅಕಲಿನ ನಿಕ್ಲೆಗೆ ಇಂಟ್ರೊಡ್ಯೂಸ್ ಮಾಡ್ಕೊರ್ಪೆ. ಸೊತ್ತಲೆ ನೇರು ಭಾನುಮತಿ ಒಕ್ಕೂಟದ ಅಧ್ಯಕ್ಷತೆ ಸೋಲ್ಮೇಲು ಒಂದು ಶಾಂಭವಿ ಸಂಜೀವಿನಿ ಒಕ್ಕೂಟ ಮುಲ್ಕಿ ತಾಲೂಕು ಪಂಡ 7 ಗ್ರಾಮದ ಪೂರ ಸ್ವಸಹಾಯ ಗುಂಪುದಕುಲು ಮೂಲು ಬರ್ತದ ಮಾಸಿಕ ಸಂತೆ ಬಂದು ಬಪ್ಪನಾಡು ಉಲ್ಲಾಲ್ ದಿನ ಎದುರುಡು ಮಲ್ತೊಂದುಲ್ಲೇರು ಬಾರಿ ಪೊರ್ಲುಡು ಅಕುಲಕುಲು ಮಲ್ದಿನ ಬಸ್ತಲೇನು ಪದೋನು ಬೈದೇರು ಐಕ್ ನಿಕುಲು ಮಾತೆರ್ಲ ಪ್ರೋತ್ಸಾಹ ಕೊರಡು ತೂಲೆ ಉನೇನು ಪೂರ ಬೊಕ್ಕ ಉನೇಟ್ ನಿಕಲೆಗ್ ಕನ್ಪಾವಲಿ ಆನ್ಲೈನ್ ಅಂದ್ ಮಾತೆರೆಗ್ಲ ಸ್ವಲ್ಪ. ನನ್ನ ಹೆಸರು ನಿಖಿಲ್ ಅಂತ. ನಾನು NRLM ತಾಲೂಕಲ್ಲಿ ನಾನು ಕೌಶಲ್ಯ ಅಂದ್ರೆ ಸ್ಕಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಈ ಮಾಸಿಕ ಸಂತೆದ ಉದ್ದೇಶ ಏನಂದ್ರೆ ನಾವು ಮಹಿಳೆಯರ ಸಬಲೀಕರಣ ಅಂದ್ರೆ ಅವರಿಗೆ ಒಂದು ಸ್ವಉದ್ಯೋಗ ಮಾಡಿಕೊಂಡು ಅವರ ಮುಂದೆಗೆ ಒಂದು ಆರ್ಥಿಕ ಮಟ್ಟ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ನಾವು ಇವರಿಗೆ ಒಂದು ಮಾಸಿಕ ಸಂತೆ ಅಂತ ಮಾಡಿ ಒಂದು ಅವರು ಮಾಡಿದಂತ ಉತ್ಪನ್ನಗಳಿಗೆ ನಾವು ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಇವತ್ತು ಈ ಮುಲ್ಕಿ ತಾಲೂಕಿನಲ್ಲಿ ದೀಪ ಸಂಜೀವಿನಿ ಅಂದ್ರೆ ಈಗ ಬರ್ತಾ ಇರುವ ದೀಪಾವಳಿಗೆ ರಿಲೇಟ್ ಆಗಿ ಒಂದು ಮಾಸಿಕ ಸಂತೆಯನ್ನು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ, ಎಲ್ಲ ಪ್ರಾಡಕ್ಟ್ ಗಳು ಒಂದು ಕಡೆ ಕೂಡಬೇಕು ಮತ್ತೆ ಅವರು ಮಾಡಿದಂತ ಉತ್ಪನ್ನಗಳ ಪರಿಚಯ ಆಗ್ಬೇಕು ಜನರಿಗೆ. ಮತ್ತೆ ಇನ್ನು ಮುಂದೆ ಕೂಡ ಇನ್ನು ಕೆಲವು ಮಾಸಿಕ ಸಂತೆಗಳ ಆಯೋಜನೆ ಮುಲ್ಕಿ ತಾಲೂಕಿನಲ್ಲಿ ನಡೀಲಿಕ್ಕಿದೆ. ಆಗ ಕೂಡ ಎಲ್ಲರೂ ಬಂದು ಇದೇ ಮಟ್ಟದಲ್ಲಿ ನಮ್ಗೆ ಪ್ರೋತ್ಸಾಹವನ್ನು ಕೊಡ್ಬೇಕಂತ ಕೇಳಿಕೊಳ್ತಿದ್ದೇವೆ. ಯಾಕೆಂದ್ರೆ ಇದು ಯಾವುದೇ ಕೆಮಿಕಲ್ ಇಲ್ಲದೆ ನ್ಯಾಚುರಲ್ ಆಗಿ ಮಾಡಿದಂತ ಉತ್ಪನ್ನಗಳನ್ನ ನಾವು ಮಾರುಕಟ್ಟೆಗೆ ಒಂದು ತಲುಪಿಸುವಂತ ಪ್ರಯತ್ನವನ್ನು ನಮ್ಮ ಕಡೆಯಿಂದ ಮಾಡ್ತಿದ್ದೇವೆ. ಇದಕ್ಕೆ ಪ್ರೋತ್ಸಾಹ ನಿಮ್ದು ಕೂಡ ಅಗತ್ಯ ಇದೆ. ಆದ್ರಿಂದ ಮುಂದೆ ನಡೆಯುವಂತ ಮಾಸಿಕ ಸಂತೆಗಳಿಗೆ ನಿಮ್ಮದು ಸಹ ಪ್ರಚಾರ ಬೇಕು. ಹಾಗೂ ನೀವು ಕೂಡ ಈ ಮಾಸಿಕ ಸಂತೆಗಳಲ್ಲಿ ಭಾಗವಹಿಸಿ ಮತ್ತು ನಮ್ಮ ಸಂಜೀವಿನಿಯಿಂದ ಸರ್ಕಾರದಿಂದ ಏನೆಲ್ಲ ಯೋಜನೆಗಳಿದೆ ಅದನ್ನ ನಾವು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ಥ್ಯಾಂಕ್ ಯು ಸರ್. ಗೆಸ್ಟ್ಲಿ ಅಮ್ಮ ಮುಲ್ಕೊಲ್ದೇರು ಎಂಚುಂಡಮ್ಮ ಇನ್ನಿತ ಬೇರೆ ಮಾತೆರೆಗ್ಲ ಬೇರೆ ಆವಡ್ ಬಂದ್ಬರನೆ ಉದ್ದೇಶ ಮಾತೆರಡಲ್ಲ ಎಂಚಿನ ಉಂಡು ಅಂತ ತೋಚ್ಪಾಗ ಎಲ್ಲರಿಗೂ ನಮಸ್ಕಾರ. ನಾವು ಕೌಶಲ್ಯಾಭಿವೃದ್ಧಿ ಜೀವನೋಪಾಯ ಇಲಾಖೆಯಿಂದ ಸಂಜೀವಿನಿ ಮಹಿಳೆಯರು ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಅವರೇ ಮನೆಯಲ್ಲಿ ಬೆಳೆದಂತ ತರಕಾರಿಗಳು ಹಾಗೆ ಮನೆಯಲ್ಲಿ ಕೃಷಿಯೇತರ ಚಟುವಟಿಕೆಯಾಗಿ ಮಾಡುವಂತಹ ಮಸಾಲೆ ಪದಾರ್ಥ ಆಗಿರ್ಬೋದು, ಉಪ್ಪಿನಕಾಯಿ ಈ ತರದ್ದು. ಇನ್ನು ಕೆಲವು ಮಹಿಳೆಯರು ಅವರೇ ಮನೆಯಲ್ಲಿ ತಯಾರಿಸಿದಂತಹ ಹೊಲಿದಂತಹ ಬಟ್ಟೆಗಳು ಈ ತರ ಎಲ್ಲ ತರಾವರಿ ವಸ್ತುಗಳನ್ನು ನಾವು ಮಾರಾಟಕ್ಕೆ ಇಟ್ಟಿದ್ದೇವೆ. ಈ ಮಾರಾಟದಲ್ಲಿ ಉತ್ತಮವಾಗಿ ಮಾರಿ ಹೋಗಿ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಲಿ ಅಂತ ಆಶಿಸ್ತೀನಿ. ಫಸ್ಟ್ ಒಂದೊಂದು ಶಾಪ್ ಉಂಡು. ಸೊ ಮೇರಡ ದಾದ ಮಾತ್ರ ಪ್ರಾಡಕ್ಟ್ಸ್ ಉಂಡೊಂದು ಕೆನ್ಗ ಅರ್ಡನೆ ಕೆನ್ಗ ಅಲ್ಲ ಮೇಡಮ್. ನಮಸ್ತೆ ಎಲ್ಲರಿಗೂ. ನಮ್ಮ ಸಂಜೀವಿನಿ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತಂದ್ರೆ ಹೋಮ್ ಪ್ರಾಡಕ್ಟ್ ಇದು ಲಿಕ್ವಿಡ್ ಅಂತ ಟೈಲ್ಸ್ ಮತ್ತೆ ವಾಶ್ ಬೇಷನ್ ಪಾತ್ರೆ ತೊಳಿಯಕ್ಕೆ ಎಲ್ಲದಕ್ಕೂ 4 ಪ್ರಾಡಕ್ಟ್ಗೆ ಒಂದು ಪ್ರಾಡಕ್ಟ್ ಇದು. ಮತ್ತೆ ಇದು ಅಕ್ಕಿ ಮತ್ತೆ ಸಾಬಕ್ಕಿಯಿಂದ ಮಕ್ಕಳಿಗೆ ಒಳ್ಳೆ ಸ್ನಾಕ್ಸ್. ಈಗ ಆಲ್ರೆಡಿ ಹೊರಗಡೆ ಅಂಗಡಿಲೆಲ್ಲ ಚಿಪ್ಸ್ ಸ್ನಾಕ್ಸ್ ಎಲ್ಲ ತಿಂತಾ ಇದ್ದಾರೆ. ಅದನ್ನು ಬಿಟ್ಟು ಮನೇಲಿ ಮಾಡುವಂತಹ ಸ್ನಾಕ್ಸ್ ಅನ್ನು ತಿಂದು ಮಕ್ಕಳಿಗೆ ಆರೋಗ್ಯವಾಗಿರಬಹುದು. ಮತ್ತೆ ಮನೇಲೆ ಮಾಡುವ ಅರಿಶಿನ ಹುಡಿ
ಪ್ಯೂರ್ ಪ್ಯೂರಾ? ಮತ್ತೆ ಲಿಕ್ವಿಡ್, ಮತ್ತೆ ಇದೊಂದು ನಮ್ಮ ಸಂಜೀವಿನಿ ಪ್ರಾಡಕ್ಟ್ ಅಲ್ಲಿ ಗ್ರೂಪ್ ಅಲ್ಲಿ ಇರುವಂತಹ ಸಂಜೀವಿನಿಯ ಚೇತನ ಸಂಜೀವಿನಿ ಅಂತ, ಅವರ ಹೆಸರು ವಿಶಾಲ ಅಂತ, ಅವರೇ ಹೋಮ್ ಪ್ರಾಡಕ್ಟ್ ಅಲ್ಲಿ ಮಾಡುದು. ದೀಪದ ಬತ್ತಿಯನ್ನು ಅವರು ಕೈಯಲ್ಲೇ ಮಾಡ್ತಿದ್ದಾರೆ, ಮತ್ತು ಮಿಷನ್ ಅಲ್ಲಿ ಇತ್ತು, ಗುಂಡದಿತ್ತು, ಇದನ್ನು ಅವರು ಈಗ ಮಾಡ್ತಿದ್ದಾರೆ. ಮತ್ತೆ ಇದು ನೈಟೀಸ್ ಮನೆಯಲ್ಲೇ ಸ್ಟಿಚ್ ಮಾಡುದು, ಹ್ಯಾಂಡ್ ವರ್ಕ್ ಇಂದ ಮಾಡುದು. ಮತ್ತೆ ಪೌಚ್, ಮೊಬೈಲ್ ಪೌಚ್, ಪೆನ್ ಪೌಚ್ ಎಲ್ಲ ಮಾಡ್ತೀರಾ? ಹೌದು. ಇದು ಮೊಬೈಲ್ ಸೈಡ್ ಬ್ಯಾಗ್, ನಾವು ಹೆಣ್ಮಕ್ಳಿಗೆ ಎಲ್ಲೋದ್ರು ಹ್ಯಾಂಡ್ ಬ್ಯಾಗ್ ಎಲ್ಲ ಇರ್ಬೇಕು. ಎನಿ ಟೈಮ್, ಅಂದ್ರೆ ಯಾವ ಟೈಮ್ ಅಲ್ಲಿ ಬಂದ್ರು ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಆನ್ಲೈನ್ ಅಲ್ಲಿ ಸೇಲ್ ಮಾಡ್ತೀರಾ? ಹೌದು. ಏನಾದ್ರು ನಂಬರ್ ನನಗೆ ಸೆಂಡ್ ಮಾಡಿ, ನಾನು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಅಡ್ರೆಸ್ ಇದೆ. ಈಗಿಂದ ಮಾಡುದಲ್ಲ, ನಾನು ಇದು ಸಂಜೀವಿನಿಗೆ ಸೇರಕ್ಕಿಂತ ಮುಂಚೆಯಿಂದನೂ ಮಾಡ್ತಿದ್ದೆ. ನನ್ನ ಪ್ರಾಡಕ್ಟ್ ಇದು ಕ್ಲಾತ್ ಬ್ಯಾಗ್, ನೈಟಿ, ಇದು ಹೋಮ್ ಪ್ರಾಡಕ್ಟ್. ಯಾವ್ದಾರಿಂದ ತಂದು ಅದೆಲ್ಲ ಮಾಡೇ ಮಾಡುದು, ನಾನು ಸ್ಟಿಚ್ ಮಾಡೇ ಮಾಡುದು. ನೆಕ್ಸ್ಟ್ ಇದು ಶಾಪ್ ಉಂಟು ನೋಡಿ. ನಮಸ್ತೆ, ನಾನು ಪ್ರೇಮಲತಾ ಹೇಳಿ. ನಾನು ನಮ್ಮ ಗ್ರಾಮ ಪಂಚಾಯತ್ ಅಧಿಕಾರಿ ಬಿಟ್ಟು ಅಲ್ಲಿ ಒಂದು ಶಾಪ್ ಇಟ್ಕೊಂಡಿದ್ದೇನೆ. ಸಂಜೀವಿನಿ ಇದರಿಂದ ಲೋನ್ ತೆಗೆದು ಶಾಪ್ ಮಾಡಿದ್ದೇನೆ. ಹಾಗೆ ಮನೆಯಲ್ಲಿ ತರಕಾರಿಗಳನ್ನು ಬೆಳಿತೇನೆ. ಮಲ್ಲಿಗೆ ಕೃಷಿ ಇದೆ, ಒಂದು 40 ಮಲ್ಲಿಗೆ ಗಿಡ ಮಾಡಿಕೊಂಡು ಕೃಷಿ ಮಾಡ್ತಿದ್ದೇನೆ. ಅದನ್ನು ಕಿನಿಗೋಡಿಗೆ ಹೀಗೆ ಕೊಡ್ತಾ ಇದ್ದೇನೆ, ಕಟ್ಟೆಗೆ ಅಂತೇಳಿ ಸೇಲ್ ಮಾಡ್ತಾ ಇದ್ದೇನೆ. ಮತ್ತೆ ಆಂಥೋರಿಯಂ, ಆರ್ಕಿಡ್, ಕ್ಯಾಕ್ಟಸ್, ಹೀಗೆ ಅಡೇನಿಯಂ ಈ ತರ ನರ್ಸರಿ ಗಿಡಗಳನ್ನು ಮಾಡಿ ಸೇಲ್ ಮಾಡ್ತಾ ಇದ್ದೇನೆ. ನರ್ಸರಿ, ಸಣ್ಣ ನರ್ಸರಿ ತರ ಮಾಡಿದೆ ನಾನು ಲೋನ್ ತೆಗೆದು ಸಂಜೀವಿನಿಯಿಂದ. ತರಕಾರಿಗಳನ್ನ ಮಾಡಿ ನನ್ನ ಶಾಪ್ ಅಲ್ಲೇ ನಾನು ಅದನ್ನ ಸೇಲ್ ಮಾಡ್ತಾ ಇದ್ದೇನೆ. ಹಾಗೆ ನಾನೇ ಬೆಳೆದ ವಸ್ತುವನ್ನು ನಾನೇ ನನ್ನ ಅಂಗಡಿಯಲ್ಲೇ ಮಾರಿ ನಾನು ಸ್ವ ಉದ್ಯೋಗವನ್ನ ಮಾಡ್ತಾ ಇದ್ದೇನೆ. ಸಂಜೀವಿನಿ ಉದ್ಯೋಗದಿಂದ ಇದು ಮಾಡಿದ್ದೀರಿ. ತುಂಬಾ ಹೆಲ್ಪ್ ಆಗ್ತುಂಟು. ತುಂಬಾ ಹೆಲ್ಪ್ ಆಗ್ತಾನೆ. ಕೇಂದ್ರಕ್ಕೆ ತುಂಬಾ ಥ್ಯಾಂಕ್ಸ್. ಇದರಿಂದ ನಮ್ಗೊಂದು ಸಹಾಯ ಮಾಡಿದ್ದಾರೆ ನರೇಂದ್ರ ಮೋದಿಜಿ ಅವರಿಗೆ ತುಂಬಾ ಧನ್ಯವಾದಗಳು. ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಅವರ ಒಕ್ಕೂಟದಲ್ಲಿ ಇದ್ದಾರೆ ಸವಿತಾದೇವಿ. ಇದು ಸಾಂಬಾರ್ ಪೌಡರ್ ಮನೆಯಲ್ಲೇ ಮಾಡುದು. ಹೌದು, ಇದು ಮಲ್ಟಿಪರ್ಪಸ್. ನಿಮ್ದು ಸಾಂಬಾರ್ ಆಗ್ತದೆ, ಅವಲಕ್ಕಿ ಚಟ್ನಿ ಎಲ್ಲ ಆಗ್ತದೆ. ಬಟಾಟೆ ಗಸಿ, ಬೆಂಡೆ ಗಸಿ ಯಾವುದಕ್ಕೆ ಯೂಸ್ ಮಾಡಬಹುದು. ರಸಂ ಪೌಡರ್ ಇದೆ, ಮತ್ತೆ ಅಮೃತ ಸಂಜೀವಿನಿ ಕಷಾಯ ಪೌಡರ್. ಇದು ನಿಮ್ಮ ಆರೋಗ್ಯಕ್ಕೆಲ್ಲ ಒಳ್ಳೇದು. 9 ನಮೂನೆ, ಹೌದು, 9 ನಮೂನೆ ಹರ್ಬಲ್ಸ್ ಇದೆ ಇದರಲ್ಲಿ. ಇದು ಶೀತ, ಕೆಮ್ಮು, ನೆಗಡಿ, ನಮ್ಮ ಚಳಿಗಾಲದಲ್ಲಿ ಎಂತ ಇದ್ರು, ಮತ್ತೆ ಜೀರ್ಣಶಕ್ತಿ ಇದೆಲ್ಲ ಇದರಲ್ಲಿ ಡೆವಲಪ್ ಆಗ್ತದೆ. ಮತ್ತೆ ಬ್ಲಡ್ ಶುಗರ್, ಇದರಲ್ಲಿ ಹಿಮೋಗ್ಲೋಬಿನ್ ಎಲ್ಲ ಜಾಸ್ತಿ ಆಗ್ತದೆ. ಮತ್ತೆ ಇದು ರಾಗಿ ಲಡ್ಡು. ಶಾಪ್ ಉಂಟಾ ನಿಮ್ದು ಅಲ್ಲಿ ಉಡುಪಿಯ? ಅಲ್ಲ, ನಮ್ದು ಮೈಲೋಟಲ್ಲಿ. ಉಡುಪಿ ಅಂತ ಉಂಟಲ್ಲ? ಹೌದು, ಅದಂದ್ರೆ ನಂದು ಬ್ರ್ಯಾಂಡ್ ನೇಮ್, ನಂದು ಇದಾಗಿದೆ, ರಿಜಿಸ್ಟ್ರೇಷನ್ ಆಗಿದೆ. ಶಾಪ್ ಉಂಟಾ ನಿಮ್ದು ಮೈಲೋಟಲ್ಲಿ? ನಮ್ದು ತರಕಾರಿ ಸಂಜೀವಿನಿಯಿಂದ, ಕಾಮಧೇನು ಸಂಜೀವಿನಿ. ನನ್ನ ಹೆಸರು ಪ್ರಮೀಳ. ನಮ್ದು ಮನೆಯದ್ದು ತರಕಾರಿ ನಾವೇ ಮಾಡುವುದು. ಮತ್ತೆ ನಮ್ದು ಸಾವಯವ ಅಕ್ಕಿ ಉಂಟು, ತೆಂಗಿನಕಾಯಿ ಇತ್ತು, ಮುಗೀತದೆಲ್ಲ. ತೆಂಗಿನಕಾಯಿ ನಮ್ದು ತರಕಾರಿ ಎಲ್ಲ. ತರಕಾರಿ ಹೌದು. ಇದು ಲಡ್ಡು? ಇದು ನಮ್ದು ನಮ್ದು ಮನೆ ಪ್ರಾಡಕ್ಟ್ ಎಲ್ಲ. ಲಡ್ಡು, ಇದು ಅಕ್ಕಿ ಲಡ್ಡು, ಇದು ರಾಗಿದು, ಇದು ಬೇಸನ್ ಲಡ್ಡು. ನಮ್ಮ ಮನೆಯಲ್ಲೇ ಮಾಡಿದ್ದು. ಇದು ನಮ್ಮ ಮನೆ ಮ್ಯಾಟ್ ಇವರು ಮಾಡಿದ್ದು, ಕೈಯಲ್ಲಿ ಮಾಡಿದ್ದು. ರಬ್ಬರ್ ಬ್ಯಾಂಡ್ ಉಂಟು. ಬಾರಿ ಚಂದ ಉಂಟು. ನೆಕ್ಸ್ಟ್ ನಮ್ಮ ಶಾಪ್ ಮಾಮ್ಸ್ ಕಿಚನ್ ಮಾತೆರಗ್ಲ. ನಮಸ್ತೆ. ನಮ್ಮ ಸಂಜೀವಿನಿ ಮಾಸಿಕ ಸಂತೆ ಅವು ಮೂಲು ನಮ್ಮ ಈಗಲ ಅಧ್ಯಕ್ಷರು ಭಾನುಮತಿ ಶೆಟ್ಟಿ ಆಯೋಜನೆ ಮಾಡ್ತಿದ್ದಾರೆ. ಅಂಚನೆ ನಂಗೆ ದೇವಸ್ಥಾನದಲ್ಲಿ ಕೊಡು ಮಾತೆರೆಗ್ಲ ಸ್ಟಾಲ್ ಪಾಡ್ರಿಗೆ ಅವಕಾಶ ಕೊಡ್ತೇವೆ. ಅಕ್ಲೇ ಪೂರ ಧನ್ಯವಾದ ಪಣದು. ನಮಸ್ತೆ. ಪಂಡ ನಮ್ಮನೆ ಇಲ್ಲಡು ಮಲ್ದಿನ ಅಂಚಿನ ಪ್ರಾಡಕ್ಟ್ ಒಂದು ಪೌಚ್, ರಬ್ಬರ್ ಬ್ಯಾಂಡ್, ಬ್ಯಾಗ್, ಚೀಲ, ವೆಜಿಟೇಬಲ್ ಪೂರ ಕೊಂತ. ಡ್ರೆಸ್ ಉಂಟು ತೊಲೆ ಮೂಲು ಟ್ರೆಡಿಷನಲ್ ಡ್ರೆಸ್, ಸಾರಿ ಲಂಗ ಬೊಕ್ಕ ನೈಟಿಯಾ ಈತ್ ಪೂರ ಮಲ್ಪಾರ ಒಂದೊಂದ್ಸರ ಪೌಚ್ ಲೆಕ್ಕ. ಮತ್ತೆ ಶೋಪ್ ಪೆನ್ ಪೆನ್ಸಿಲ್ ಪೂರ ದಿಯಾರತಲೆ ಕ್ಲೋತದ ಮಂತ್ ಬರ್ತೀರಿ. ಇದು ಪ್ರಾಡಕ್ಟ್ಸ್ ಅತೆ ಏನು ಅವಕಾಶ ಕೊರಿಯರು ಸಂಜೀವಿನಿ ಒಕ್ಕೂಟದ
ಬಾಲ್ವತಿ ಅಕ್ಕಲ ಒಂಜಿ ಟೇಬಲ್ ಪಾಟ್ ಒಂಜಿ ಸಹಾಯ ಮಾಡ್ತಾರೆ ಇತ್ತರದ್ದು ಗೊತ್ತಿದ್ದ 4 ವರ್ಷ ಒಂಜಿ ಬೇರೆ ಮಾಡ್ತೊಂದಿಲ್ಲ ಅಂತ ಇನಿ ಬಪ್ಪನಾರ್ದ ಅಲ್ಪ ಒಂಜಿ ಸಂಜೀವಿಂದ ಕಲ್ನಾಂಕಲ್ ಒಂಜಿ ಟೇಬಲ್ ಪಾಟ್ ಒಂಜಿ ಅವಕಾಶ ಕೊಡ್ಲಿಕ್ಕೆ ನಮಸ್ತೆ ಮಾತೆರಗ್ಲ ಸಂಜೀವಿನಿ ಶಾಂಭವಿ ತಾಲೂಕು ಮಟ್ಟದ ಒಕ್ಕೂಟ ರಿಜಿಸ್ಟರ್ ನೆತ್ತ ಮೂಲ ಕೊಡು ದೀಪ ಸಂಜೀವಿನಿ ಮಾಸಿಕ ಸಂತೆ ಮೂಲ ನಡ್ತೊಂದುಂಡು ಬಪ್ಪನಾಡು ದೇವಸ್ಥಾನಡು ಈ ಅವಕಾಶನು ಎಂಗ್ಲ ಸಂಜೀವಿನಿ ಒಕ್ಕೂಟದ ಮೂಲಕ ಎಂಗ್ಲೆ ತಿಕ್ಕಂಡು ದಯಪಂಡಗ ಮಹಿಳೆಯರು ದುಂಬು ಬತ್ತದು ಸಬಲೀಕರಣ ಆವೋಡೊಂದು ಈ ಕಾರ್ಯಕ್ರಮ ಮಲ್ತೊಂದುಲ್ಲೇರು ದಯಪಂಡ ಮಾತೆರ್ಲ ಇಲ್ಲಡ್ಕೊಳ್ಳೋದು ಒಂಜಿ ಪ್ರಾಡಕ್ಟ್ ಮಲ್ಪನೆಕ್ಲ ಅವೇ ನಮ್ಮ ಪಿದ ಎಂಚ ಮಾರ್ಕೆಟ್ ಮಲ್ಪನೊಂದು ಈ ಸಂಜೀವಿನಿ ಮೂಲಕ ಎಂಗ್ಲೆಗೆ ತುಷ್ಪೇರು ಇನ್ನರೆಲ್ಲ ದಕ್ಕಲು ಮಸ್ತ್ ಸಪೋರ್ಟ್ ಆದುಲ್ಲೇರು ತಾಲೂಕು ಆಡು ಜಿಲ್ಲಾ ಪಂಚಾಯತ್ ಆಡು ಮಸ್ತ್ ಸಪೋರ್ಟ್ ಆದ್ ಸಂಜೀವಿನಿ ಸದಸ್ಯರಿಗೆ ಮಸ್ತ್ ಸಪೋರ್ಟ್ ಆದುಲ್ಲೇರು ಅಂಚನೆ ಈ ಸಂಜೀವಿನಿ ಮೂಲಕ ಎಂಕುಲು ನೈಟಿನ ಎಂಕುಲೆ ಪೊಲ್ಲುದು ಈ ಸಂಜೀವಿನಿ ಸಂತೆಗೆ ಮಾರ್ಕೆಟ್ಗೆ ಕಂದ ಅಂಚನೆ ಎಂಗ್ಲ ಕಿಲ್ಪಾಡಿ ಗ್ರಾಮಡು ಮಸಾಲಾ ಪ್ರಾಡಕ್ಟ್ ಪುರ ಮಲ್ತೊಂದುಲ್ಲ ಸಂಜೀವಿನಿ ಸದಸ್ಯರಿಂಚ ಸಪೋರ್ಟ್ ಉಲ್ಲೇರ ಅಂಚನೆ ಎನ್ನರೊಂದಕ್ಲ ಸಪೋರ್ಟ್ ಉಲ್ಲೇರ ಅಂಚನೆ ಬತ್ತಿ ಕಟ್ಲ ಮಲ್ತೊಂದುಲ್ಲ ಎಂಕುಲು ಇಲ್ಲಡೆ ಬತ್ತಿ ಕಟ್ ಮಲ್ತದ ಅವೇನು ಮಾರ್ಕೆಟ್ಗೆ ಮಲ್ಪರ ಎಂಕ್ಲೆಗ್ ಅವಕಾಶ ಐತಜಿ ಈ ಸಂಜೀವಿನ ಮೂಲಕ ಎಂಕ್ಲೆಗ್ ಅವು ತಿಕ್ಕಡ್ ಮಸ್ತ್ ಖುಷಿ ಒಂದು ದಯಪನ್ನ ಪೊಂಜೋಲು ಸಬಲೀಕರಣ ಆವೋಡ ಒಂದು ಪಂಪಿನ ಮಾತ್ರ ಅವೇನು ಮಲ್ತ ಪುಷ್ಪವಜರಿಲ್ಲ ಈ ಸಂಜೀವಿನ ಮೂಲಕ ಎಂಕ್ಲೆಗ್ ಸಬಲೀಕರಣ ಆವೊಂದುಲ್ಲ ಎಂಕುಲು ಮಸ್ತ್ ಖುಷಿ ಒಂದು ಈ ಸಂಜೀವಿನಿ ಮೂಲಕ ಎಂಕ್ಲೆಗ್ ಈ ಅವಕಾಶ ತಿಕ್ಕಿದೆ ಎಂಕುಲು ದುರ್ಗಾ ಸಂಜೀವಿನಿದ ಗ್ರೂಪ್ ಉಡ್ದು ಬೈದ ಎಂಕುಲು ಚಿಕನ್ ಸುಕ್ಕದ ಪೊಡಿಲ ಬೊಕ ರಸಂ ಪೊಡಿದ ಸೇಲ್ ಮಂತೊಂದುಲ್ಲ ನನ್ನ ಉಪ್ಪಾಡ್ಲ ಒಂಜಿ ಪಾಡೋಡ್ ಬಂದುಲ್ಲ ಪ್ರಾಡಕ್ಟ್ ಅವು ಇತ್ತೆ ಟ್ರೈ ಮಂತೊಂದುಲ್ಲ ನನ್ನ ಮನ್ಪೋಡು ಪ್ರಾಡಕ್ಟ್ ಬೊಕ ಉಂದು 2ನೇ ಸಲ ಎಂಕುಲು ಬಪ್ಪನಾಡ್ ಮಾಸಿಕ ಸಂತೆಡ್ ಬತ್ತದ ಸೇಲ್ ಮನ್ಪ ಫಸ್ಟ್ ದ ಶ್ರಾವಣೋಡ್ ಬತ್ತದ ಮಂತದ ಹೈಯೆಸ್ಟ್ ಸೇಲ್ ಆತದ ಜನಕುಲು ಹೋಮ್ ಪ್ರಾಡಕ್ಟ್ ಅತೆ ಜನಕುಲು ರೇಟ್ ಜಾಸ್ತಿ ಇಂದುಲ ಪನ್ಪುಜೇರ ಅಂಡ ಪ್ರಾಡಕ್ಟ್ ಎಡ್ಡುಂಡು ಬೊಕ ದೆತೊಂದು ಕೆಮಿಕಲ್ ಫ್ರೀ ಆದುಂಡು 100% ಹೋಮ್ ಪ್ರಾಡಕ್ಟ್ ನಮ್ಮ ದಾಲಾಯ್ಕ ಬರ್ಜ ಕೊಕೊನಟ್ ಆಯಿಲ್ ಇಲ್ಲದನೆ ಬೊಕ ಎಂಕುಲು ಗ್ಯಾಸ್ ಇಡವಡ್ ಮನ್ಪುಜ ದಿಕ್ಕೇಳ್ಡೆ ಮಂತದ ಕರ್ಬದ ಬನಲೆಡ್ ಉರಿದ್ ಮಿಲ್ಲಿಡ್ ಪೊಡಿ ಮಂತದ ಅವನ್ ಎಡ್ಡೆಡ್ ಪ್ರಾಡಕ್ಟ್ ಮಂತದ ಸೇಲ್ ಮಂತೊಂದುಲ್ಲ ಎಂಗ್ಲೆ ಸೇಲ್ ಆವೊಂದುಂಡು ಎರೆಗ್ಲ ಪೊಡಿ ಬೋರ್ಡ್ ಉಂದಂಡ ನಂಬರ್ ಪಾಡುವೆ ನಂಬರ್ ಉಂಡತೆ ನಂಬರ್ ಉಂಡೆ ನಂಬರ್ ಪಾಡುವೆ ಗೈಸ್ ಸ್ಕ್ರೀನ್ ಡೇಟ್ ಬರೋದು ಪುತಲೆ ನಂಬರ್ ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಕಲ್ನೆಲ್ಲ ಹೋಮ್ ಪ್ರಾಡಕ್ಟ್ಸ್ ಉಂಡು ಅಕಲೆಗ್ಲ ಸಪೋರ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನಾನು ಮ್ಯಾಂಗ್ಳೂರಿಯನ್ ಲವ್ಬರ್ಡ್ಸ್ ಚಾನಲ್ ತೂಂದಿಪ್ಪೆ ಮೇರ ಮಗಲೆಲ್ಲ ತೂಪೆ ಜಾಸ್ತಿ ಅದು ಬೊಕ ವರಡಿ ಬಜಿಲ್ದ ಮಂತಿತ್ತೇರ ಅವೆಲ್ಲ ತೂತೆ ಅಕುಲ್ನ ಹೋಮ್ ಪ್ರಾಡಕ್ಟ್ ಮಂತೊಂದುಲ್ಲೇರ ಅಕ್ಲೆಗ್ಲ ಸಪೋರ್ಟ್ ಕೊರ್ಲೆ ಬೊಕ ಬಾನಂತಿದ ಪ್ರಾಡಕ್ಟ್ ಗಿತ್ತದಕ್ಲೆ ಮನ್ಪರೆ ಬರ್ಪುಜಿ ಅವೇನಾರು ಏ ಜಾತಿನವರು ಅಂತ ಮನ್ಪುಯರು ಅವೇನು ಆಯ್ನ ಜನ ಬಾನಂತಿ ಇಪ್ಪೇರು ಅಕ್ಲಿ ದೆತ್ತೊಂದ್ಲಿ ಎನ್ನ ಕಲೈ ನೆಕ್ಸ್ಟ್ ಕ್ಲೋತ್ಸ್ ಪುರ ಉಂಡು ಮೂಲು ಹಂಚಿಬೋದು ಒಂದು ದಾದಿ ಉಪ್ಪಾಡು ಜೈನ ಪುಳ್ಳಿತ ಉಪ್ಪಾಡ ಅಲ್ಲ ಮ್ಯಾಮ್ ದಾದಾಪುರ ಉಂಡು ಪನ್ಲೆ ನಮಸ್ತೆ ಇದು ಸಂಜೀವಿನಿ ಒಕ್ಕೂಟ ಪಡಪಡಬಹುದು ನೆಟ್ ಎಂಕಲ ಜೈನ ಪುಲಿತ ಒಪ್ಪಡುಂಡು ಬೊಕ ಆಭರಣ ಎಂಕುಲೆ ಮಲ್ದಿನ ಒಂದು ಆಭರಣ ಕೈಟೆ ಮಲ್ದಿನ ಒಂದು ಆಭರಣ ಬೊಕ ಅವು ಮಸಾಲ ಪುಡ್ಲೆ ಕೈತಾನೆ ಬೊಕ ಒಂದು ಮಸಾಲ ಸುಕ್ಕ ಪುಡಿ ಚಿಕನ್ ಸುಕ್ಕನೆ ವೆಜ್ ವೆಜಿಟೇಬಲ್ ಬೊಕ ಒಂದು ಡ್ರೆಸ್ ಒಂದು ಕುದ್ದು ಪೊಲ್ಲಿದಿನೇ ಅಂಚ ಒಂದೇನ್ ಪುರ ಎಂಕ್ಲು ಮಾರೊಂದುಲ್ಲ ಒಂದು ಪುರ ಜೋಕುಲ್ನ ಒಂದು ಪುರ ದೀಪಿನ ಈ ಬಂಚಿ ಟೈಪ್ ಮಂಡೆ ಪುರ ದೀಪಿನ ಬೊಕ ಬ್ಯಾಗ್ ಉಂಡು ಮೂಲು ಬೊಕ ಬ್ಲೌಸ್ ಟವಲ್ ಉಂಡು ಬ್ಲೌಸ್ ಉಂಡು ಶಾಪ್ ಉಂಡೆ ಶಾಪ್ ಐತಿ ನಮ್ಮ ಇಲ್ಲಾಡೆ ಮಾರೊಂದಿಲ್ಲ ಥ್ಯಾಂಕ್ಸ್ ಮಸ್ತ್ ನೆಕ್ಸ್ಟ್ ಪೂರ ಮಸಾಲ ಪೂರ ಉಂಡು ತೊಲೆ ರೊಟ್ಟಿ ಮಸಾಲ ಪೂರ ಉಂಡು ಪಲ್ಲೆ ಅವೇ ಹೋಮ್ ಮೇಡ್ ರೊಟ್ಟಿ ಅಗರಬತ್ತಿ ಬೊಕ್ಕ ಮಸಾಲ ಒಂದು ಎನ್ನ ಓನ್ ಪ್ರಾಡಕ್ಟ್ ಯಾನೆ ಕಲರ್ ಪ್ರಿಸರ್ವೇಟಿವ್ ಪೂರ ಪಾಡುಜ ಅದೇ ಬೊಕ್ಕ ಪ್ರತಿ ಒಂಜಿಲ ಎಂಕಲ ಇಲ್ಲದಿತ್ತೆ ಮನ್ಪ ಬ್ಯಾತೆ ಪೂರ ದಾಲ ಇಜ್ಜಿ ಒಂದು ರೊಟ್ಟಿಲ ರೊಟ್ಟಿಲ ಪನ್ನ ಇಂಚ ಒಂದು ಫ್ಯಾಕ್ಟ್ರಿ ವರ್ಕ್ ಅಂತಾರೆ ಒಂದು ಬೇತರ್ನ ಪ್ರಾಡಕ್ಟ್ ಆರ್ಲ ಸಂಜೀವಿನಿ ಡೇ ಉಳ್ಳೇರು ಸಂಜೀವಿನಿ ಅವು ಒಂದು ಸಪೋರ್ಟ್ ಡಸ್ತದೆ ಎಂಕ್ಲೆಗೆ ಒಂತೆ ಲಾಯ್ಕ ಫೈನಾನ್ಷಿಯಲಿ ಇಲ್ಲ ಎಂಕಲೆಗೆ ಲೋನ್ ಪೂರ ತಿಕ್ಕದು ಅವು ತಿಕ್ಕನಾಗ ಎಂಕಲೆಗೆ ಒಂತೆ ಹೆಲ್ಪ್ ಸಂಜೀವಿನಿ ಮಸ್ತ್ ಜನಕ್ಕೆ ಹೆಲ್ಪ್ ಆವೊಂದುಂಡು ಎಷ್ಟೋ ಜನ ಮಹಿಳೆಯರು ಬರ್ತದ ಏನ ಗೊತ್ತಿಲ್ಲ ಎಂಗಲೆ ಮೇನ್ ಅದು ಮಾರ್ಕೆಟಿಂಗ್ ಅವು ಮಸ್ತ್ ಮಲ್ಲ ಮಾರ್ಕೆಟಿಂಗ್
ಪಂಡ ಇತ್ತೆ ಬ್ರ್ಯಾಂಡಿಂಗ್ ಮೇನ್ ಕಲಬರಿಕೆದ ವಸ್ತುಗು ಕಂಪೇರ್ ಮನ್ಪನ ನಿಜವಾದ ಎಂಕ್ಲೆನ ಪ್ಯೂರ್ ಇಪ್ಪು ಬಟ್ ಅವಕ್ಕೆ ವ್ಯಾಲ್ಯೂ ಇಪ್ಪು ನಂಬುದಿಲ್ಲ ಅಂಡ ಹೊರ ಕೊನೋದು ಯೂಸ್ ಮನ್ಪಲೇಡ್ ಬೊಕ್ಕ ಗೊತ್ತಾಗ್ತದೆ ಅಂಚಾದೆ ಇದೆಲ್ಲ ಶಾಪ್ ಉಂಡೆ ಎನ್ನ ಶಾಪ್ ಇಜ್ಜಿ ಬಟ್ ಎನ್ ಶಾಪ್ ಪೂರ ಪಾಡುವೆ ಎಂಕ್ ಜಾಸ್ತಿ ಮ್ಯಾಕ್ಸಿಮಮ್ ಬಾಂಬೆಗ್ ಬೆಂಗಳೂರಿಗೆ ಪೂರ ಪೋಪುಂಡು ಬ್ಯಾಂಗ್ಳೂರ್ ಸ್ಟೋರ್ ಯಾನ್ ಬಸ್ ಪಾರ್ಸೆಲ್ ಪಾಡುವೆ ಬೊಕ್ಕ ಪೋಸ್ಟ್ ಪಾಡುವೆ ಅಂಚದು ಮಸಾಲ ಎಂಕ್ ಲೋಕಲ್ ಮಸ್ತ್ ಎಡ್ಡೆ ಬ್ಯಾರ ಗೈಸ್ ಇನ್ನಿತ ವಿಡಿಯೋಡು ನಿಕ್ಲೆಗ್ ಒಂಜಿ ಹೆಲ್ಪ್ ಆಪಿನಂಚಿನ ಒಂಜಿ ಪಂತೇನೆ ಸೊ ನಿಕಲ್ನ ಗ್ರಾಮಡ್ ಉಪ್ಪು ಸಂಜೀವಿನಿ ಸಂಸ್ಥೆ ಉಪ್ಪು ನಿಕ್ಲೆ ದಾದಾಂಡಲ್ ಒಂಜಿ ಬಿಸ್ನೆಸ್ ಮನ್ಪೋಡ್ ಪನ್ಪಿನ ಒಂಜಿ ಮನಸ್ ಇತ್ತಂಡ ಸೊ ಡ್ರೀಮ್ ಇತ್ತಂಡ ಮೂಲ್ ಫುಲ್ಫಿಲ್ ಆವುಂಡು ಸೊ ಈತೆನ್ ಮಾತ್ರ ಪನೊಲಿ ಎಂಕಾತೆ ಎಂತ ವ್ಲಾಗ್ ಈತೆ ಗೈಸ್ ನನ್ನ ನೆಕ್ಸ್ಟ್ ವ್ಲಾಗ್ ತೆಕ್ಕವೆ ಸ್ಟೇ ಟ್ಯೂನ್ ಟಾಟಾ ಬೈ.